ರಾಜ್ಯ ಸರ್ಕಾರದ ಧರ್ಮ ವಿರೋಧಿ ಮತ್ತು ಕೇಂದ್ರ ಸರ್ಕಾರದ ಕೃಷಿ ವಿರೋಧಿ ಹಾಗೂ ಬೆಲೆ ಏರಿಕೆ ಮತ್ತು ಹಿಂದೂ ವಿರೋಧಿ ನೀತಿಯನ್ನ ಖಂಡಿಸಿ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಅವರ ನೇತೃತ್ವದಲ್ಲಿ ಕಾಪು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕಾಪುವಿನಲ್ಲಿ ಬೃಹತ್ ಪಂಚಿನ ಮೆರವಣಿಗೆ ನಡೆಯಿತು. ಕಾಪುಪೇಟೆಯಲ್ಲಿ ನಡೆದ ಪ್ರತಿಭಟನಾ ಸಭೆಯಲ್ಲಿ ದಿಕ್ಸೂಚನಾ ಭಾಷಣಗಾರರಾಗಿ ಭಾಗವಹಿಸಿದ್ದ ಸುಧೀರ್ ಕುಮಾರ್ ಮರೂಳಿ ಮಾತನಾಡಿ, ಮಂದಿರವನ್ನ ಕಟ್ಟುತ್ತೇವೆ ಉಳಿಸುತ್ತೇವೆ ಎಂದು ಹೇಳಿ ಅಧಿಕಾರಕ್ಕೆ ಬಂದವರು ಮಂದಿರವನ್ನೇ ಒಡೆದು ಹಾಕಿರುವುದು ಖಂಡನೀಯವಾಗಿದೆ. ಹಿಂದೂ ಧರ್ಮದ ರಕ್ಷಕರಿಂದಲೇ ನಿರಂತರವಾಗಿ ಧರ್ಮ ವಿರೋಧಿ ಕೃತ್ಯಗಳು ನಡೆಯುತ್ತಿರುವುದು ಬಿಜೆಪಿಯಿಂದಾಗಿ ದೇಶದ ಮರ್ಯಾದೆ ಬೀದಿ ಪಾಲಾಗುವಂತಾಗಿದೆ. ಭಾರತವನ್ನ ವಿಶ್ವಗುರು ಮಾಡುತ್ತೇವೆ ಎಂದವರು ಭಾರತ ಮಾತೆಯ ಮಾನವನ್ನೇ ಬೀದಿಗೆ ತಂದಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಧರ್ಮ ಸಮನ್ವಯದ ನಾಡು ಕಟ್ಟಬೇಕು ಎನ್ನುವ ಕನಸಿನ ಧ್ವಜ ಕಾಂಗ್ರೆಸ್ಸಿಗರು ಹಾಕೊಂಡಿದ್ದೇವೆ. ಆದರೂ ಸಹಿತ ಕೆಲವು ಕಡೆ ಕೇಸರಿ ಶಾಲನ್ನ ಕಾಂಗ್ರೆಸ್ನವ್ರು ಹಾಕಿದ್ದಕ್ಕೆ ಬಿಜೆಪಿಯವ್ರದ್ದು ಟೀಕೆ. ಕೇಸರಿ ಶಾಲೆ ಯಾಕೆ ಕಾಂಗ್ರೆಸ್ನವ್ರು ಹಾಕ್ತೀರಿ ಅಂತ. ಬಣ್ಣ ಶಾಲು ನಿಮ್ಮ ಅಜ್ಜ ತಂದು ಕೊಡೋದನ್ನು ತಿಳ್ಕೊಂಡಿದ್ದಾರೆ. ನೆನಪಿಟ್ಕೋಬೇಕು, ಕೇಸರಿಯೂ ನಮ್ಮದೇ, ಬಿಳಿಯೂ ನಮ್ಮದೇ, ಹಸಿರು ನಮ್ಮದೇ, ನಡುವೆ ಇರುವ ಅಶೋಕ ಚಕ್ರವು ನಮ್ಮದೇ. ನಾನು ನಿಮ್ಗೆ ಬಿಜೆಪಿ ಅವರಿಗೆ ಕೇಳ್ತಾ ಇದ್ದೇನೆ, ಎಲ್ಲವನ್ನು ಒಡೆದಾಕ್ತಾ ಬಂದ್ರಿ ನೀವು. ಇಲ್ಲಿ ಹಿಂದೂ ಮತ್ತು ಮುಸಲ್ಮಾನರ ನಡುವೆ ಇರ್ತಕ್ಕಂಥ ಬಾಂಧವ್ಯದ ಸೇತುವೆಗಳನ್ನು ಒಡೆದು ಹಾಕಿದ್ರಿ. ಕ್ರಿಶ್ಚಿಯನ್ನರ ಸೇವಾ ಮನೋಭಾವನೆಯನ್ನ ಅಪನಂಬಿಕೆ ಬರುವ ರೀತಿಯಲ್ಲಿ ಚರ್ಚೆಯನ್ನ ಮಾಡಿದ್ರಿ. ದಲಿತರ ಮೇಲೆ ದೌರ್ಜನ್ಯವನ್ನ ಮಾಡಿದ್ರಿ. ಎಲ್ಲವನ್ನು ಮಾಡಿದ್ರಲ್ಲ, ಕೊನೆ ಪಕ್ಷ ಇರುವ ಮಂದಿರವನ್ನು ಉಳಿಸಿಕೊಳ್ಳಿಕ್ಕೆ ದೇವರ ಇತಿಹಾಸ ಪೂರ್ವದ ಒಂದು ದೇವಸ್ಥಾನವನ್ನು ಒಡೆದು JCPಯಲ್ಲಿ ಒಡೆದು ಆಂಜನೇಯ ಮೂರ್ತಿಯನ್ನು ಬೀದಿಗೆ ಹಾಕುವಂಥ ಕೆಲಸ ಕಾರ್ಯವನ್ನು BJP ಸರ್ಕಾರ ಮಾಡಿದೆ. ಧರ್ಮದ ಹೆಸರಲ್ಲಿ, ದೇವರ ಹೆಸರಲ್ಲಿ ಓಟು ತಗೊಂಡು ಅಧಿಕಾರದಲ್ಲಿ ಕೂತು ದೇವಸ್ಥಾನ ಒಡೆಯುವಂಥ ಕೆಲಸ ಕಾರ್ಯ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೆಲಸ ಕಾರ್ಯ ಮಾಡಿರುವಂಥ ತಪ್ಪು. ಇನ್ನು ಮುಂದಕ್ಕೆ ಕೂಡ ಇಂಥ ಘಟನೆಗೆ ಸರ್ಕಾರ ಕೈ ಹಾಕಲಿಕ್ಕೆ